ಅಗಲಿದ ಹಿರಿಯ ಪತ್ರಕರ್ತ ಬಿಟಿ ರಂಜನ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ನುಡಿ ನಮನ ಸಲ್ಲಿಸಿದ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಜಿ, ರಂಜನ್ ಸುಮಾರು 35 ವರ್ಷಗಳ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಪತ್ರಿಕಾ ರಂಗಕ್ಕೆ ಗಮನಾರ್ಹ ಸೇವೆಯನ್ನ ಸಲ್ಲಿಸಿದವರು. ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎಂದು ಸಂತಾಪ ಸೂಚಿಸಿದರು. ವೈದ್ಯರ ಪ್ರಯತ್ನಗಳನ್ನು ರಾತ್ರಿ ವೇಳೆ ಹೊರಗೆ ಮಾಡಿದರು. ಆದರೆ ಮತ್ತೆ ರಾತ್ರಿ ವೇಳೆಗೆ ಪರಿಸ್ಥಿತಿ ಮತ್ತೆ ಒಂದು ಹದಗೆಟ್ಟಿರುವ ಕಾರಣ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಅವರು ನಿಧನರಾಗಿದ್ದಾರೆ. ನಿಮಗೆ ಈಗ ಬೆಳಿಗ್ಗೆ ನಾನು ಅಧಿಶಯ ಫೋನ್ ಹೇಳಿಬಿಟ್ಟು ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಅವರ ಒಬ್ಬರು ಮಗಳಿದ್ದಾರೆ, ಅವರಿಗೂ ಕೂಡ ಆರೋಗ್ಯ ಇದ್ದಿಲ್ಲ. ಹಾಗಾಗಿ ಮನೆಯಲ್ಲೂ ಕೂಡ ಪತ್ರಕರ್ತ ಅಂತ ಹಿರಿಯ ಪತ್ರಕರ್ತರಾಗಿ ಕೂಡ ಮನೆಯ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಕೂಡ ಅವರಿಗೆ ಆರ್ಥಿಕ ಕೋವಿಡ್ ಕಾರಣದಿಂದಾಗಿ ಅವರಿಗೆ ವಿಶೇಷವಾಗಿ ಈ ಹಿಂದೆ ಎಲ್ಲ ಪತ್ರಕರ್ತರಿಗೂ ಕೋವಿಡ್ನಲ್ಲಿ ಮೃತಪಟ್ಟ ಮತ್ತು ಪತ್ರಕರ್ತರಿಗೆ ಸರ್ಕಾರ 5 ಲಕ್ಷ ರೂಪಾಯಿ ಕೋವಿಡ್ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ವಿಶೇಷ ರಾಜ್ಯಾಧ್ಯಕ್ಷರಿಗೆ ಕೂಡ ಮಾತುಕತೆ ಮಾಡಿ ಒಂದು 5 ಲಕ್ಷ ರೂಪಾಯಿಯನ್ನು ಅವರಿಗೆ ಒದಗಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಮೂಲಕ ರಾಜ್ಯ ಅಧ್ಯಕ್ಷರು ರಾಜ್ಯ ಪತ್ರಕರ್ತರ ಸಂಘದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡೋದ್ರ ಮೂಲಕ ತಕ್ಷಣವೇ ಅದಕ್ಕೆ ಕಾರ್ಯಪ್ರವರ್ತರಾಗ್ತೇವೆ. ಹಾಗೆ ಅವರು ನಮ್ಮ ಬಿಟಿ ರಂಜನ್ ಅವರ ಹೆಸರು ಕೂಡ ಶಾಶ್ವತ ಆಗಬೇಕು. ಆ ಹಿನ್ನೆಲೆಯಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಮಾಡುವ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್, ಕಾರ್ಯಕಾರಿ ಸಮಿತಿಯ ಸದಸ್ಯ ಭಾಸ್ಕರ್ ಐಕಟ್ಟ, ಹಿರಿಯ ಪತ್ರಕರ್ತ ಪಿಬಿ ಹರೀಶ್ ರೈ, ರವಿ ಪೊಸವಣಿಕೆ, ಶೇಖ್ ಜೈನುದ್ದೀನ್ ನುಡಿ ನಮನ ಸಲ್ಲಿಸಿದರು.